ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ TRP ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಮಮತಾ ಕೋಟೆನವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ ಮಾಡ್ತೀರಾ? ಕ್ಯಾಶ್ಯೂ ಚಿಕನ್ ಸೆಮಿ ಗ್ರೇವಿ ಅಂತ. ಓಕೆ, ಹಾಂ. ಇದೊಂದು ಡ್ರೈ ಫ್ರೂಟ್ಸ್ ಲಸ್ಸಿ. ಡ್ರೈ ಫ್ರೂಟ್ಸ್ ಲಸ್ಸಿ ಅಲ್ಲ, ಕರ್ಡೆಲ್ಲ ಬಳಸಿ ಒಂದು ಲಸ್ಸಿ ಮಾಡೋದಲ್ಲ, ಇದು ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಾವು ಈಗ ಲಸ್ಸಿ ಈಗ ಹೊರಗಡೆ ತಗೊಳ್ತೇವೆ. ಇವತ್ತು ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಲಸ್ಸಿ ಕುಡಿಯುವಲ್ಲ. ಓಕೆ, ಒಂದು ನಾನ್ ವೆಜ್, ಇನ್ನೊಂದು ಜ್ಯೂಸ್ ಥರ ಹೇಳ್ಬೋದಲ್ಲ ಲಸ್ಸಿ. ಓಕೆ, ಎರಡೊಂದು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ, ಎಸ್ ಮ್ಯಾಮ್, ಅಡುಗೆ ಮನೆ ಒಂದೈತಲ್ಲ. ಈಗ ಫಸ್ಟಿಗೆ ಚಿಕನ್ ಕಾಣ್ತುಂಟು, ಅಂದರೆ ಈಗ ಕ್ಯಾಶ್ಯೂ ಚಿಕನ್ ಅಲ್ಲ, ಅಂದರೆ ಅದು ಸ್ಪೆಷಲಾಗಿ ಹೇಗೆ, ಅಂದರೆ ಅದಕ್ಕೆ ಏನು ಹೆಸರು ಇಟ್ಟಿದ್ದೀರಾ? ಕ್ಯಾಶ್ಯೂ ಚಿಕನ್ ಅಂತ ಇಟ್ಟಿರಲ್ಲ. ಓಕೆ, ಸ್ಟಾರ್ಟ್ ಮಾಡೋದು. ಈಗ ಎಂತ ಬೇಕು ಫಸ್ಟಿಗೆ? ಈಗ ಒಂದು ಬೌಲಿಗೆ ಓಕೆ ಚಿಕನನ್ನು ಹಾಕಿ ಕಲಿಸ್ಬೇಕು. ಓಕೆ, ಸಾಧಾರಣ ಒಂದು ಅರ್ಧ ಕೆಜಿ ಬೋನ್ ಚಿಕನ್ ತಗೊಂಡಿದ್ದೀರಲ್ಲ. ಓಕೆ, ಈಗ ಒಂದು ಚಿಕನ್ ಹಾಕ್ತೇನೆ ಇದಕ್ಕೆ. ಓಕೆ, ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ದೀರಲ್ಲ. ಇದನ್ನೆಲ್ಲ ಈಗ ಏನು ಮಿಕ್ಸ್ ಮಾಡಿ ರೆಡಿ ಮಾಡಲಿಕ್ಕೆ ಇಟ್ಕೊಂಡ. ಇದಕ್ಕೆ ಉಪ್ಪು ಮತ್ತು ಮೊಸರು ಹಾಕಿ ಸ್ವಲ್ಪ ನಾನು ಮಸಾಲ ಹಾಕಿ ಕಲಸಿಡುವ. ಓಕೆ, ಈಗ ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ. ಓಕೆ, ನಿಮಗೀಗ ನಾನು ಮಸಾಲ ಬೇಕಲ್ಲ, 1 ಸ್ಪೂನ್ ಬೇಕಾ? ಸಾಕು. ಓಕೆ, ಈಗ ಇದಕ್ಕೆ 2 ಸ್ಪೂನ್ ಮೊಸರು ಹಾಕ್ತಿಲ್ಲ. ಓಕೆ, ಮೊಸರು ಮತ್ತು ನಾವು ನಾನವರ ಮಸಾಲೆ ಮಾತ್ರ ಹಾಕ್ತಿದ್ದೀವಲ್ಲ, ಬೇರೆ ಆ್ಯಡ್ ಮಾಡಲಿಕ್ಕಿಲ್ಲ ಇದಕ್ಕೆ? ಬೇರೆ ಮತ್ತೆ ಕ್ಯಾಶ್ಯೂ ಪೇಸ್ಟ್ ಎಲ್ಲ ಅಲ್ಲ, ಈಗ ನಾವು ಮ್ಯಾರಿನೇಟ್ ಮಾಡುವ ಈಗ ಇದಕ್ಕೆ ಇಲ್ಲ. ಓಕೆ, ಅಂದರೆ ನಾನು ಮಸಾಲದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಹೌದು, ಎಲ್ಲ ಇರುತ್ತೆ ಅದರಲ್ಲಿ. ಒಂದು ಮಸಾಲೆ ಎಲ್ಲದಕ್ಕೂ ಕರೆಕ್ಟ್ ಆಗುತ್ತಲ್ಲ. ಇದು ಉಪ್ಪು ಖಾರ ಹುಳಿ ಸ್ವಲ್ಪ ಚೆನ್ನಾಗಿರುತ್ತಲ್ಲ. ಈಗ ಇದನ್ನೇ ಇಟ್ಟಿರ್ತೇನೆ. ನಿಮಗೆ ಈಗ ಮಿಕ್ಸ್ ಬೇಕಲ್ಲ. ಈಗ ಕ್ಯಾಶ್ಯೂ ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಸಾಕಾ? ಸ್ವಲ್ಪ ರನ್ ಮಾಡಿ. ಓಕೆ, ಅಂದರೆ ಇದಕ್ಕೆ ಬೇರೆ ಏನು ಆ್ಯಡ್ ಮಾಡಲಿಕ್ಕಿಲ್ಲ, ಗೋಡಂಬಿಯನ್ನು ಮಾತ್ರ ಫಸ್ಟಿಗೆ ಮಿಕ್ಸ್ ಮಾಡಬೇಕಲ್ಲ. ಓಕೆ, ನೀವು ಅಂದ್ಕೊಂಡಿದ್ದೀರಾ ಅಂತ ಇವನು ಗೋಡಂಬಿ ಜ್ಯೂಸ್ ಮಾಡ್ತಾ ಇದ್ದಾನೆ ಅಂತಲೇ. ಸಾಕಾಗುತ್ತೆ ಇಷ್ಟು? ಓಕೆ, ಆಮೇಲೆ ಕಡಾಯಿ ಬೇಕಾ? ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಅದಕ್ಕೆ ಆಯಿಲ್ ಹಾಕೋಲ್ಲ? ತುಪ್ಪ. ಓಕೆ, ನಾವು 1 ಸ್ಪೂನ್ ತುಪ್ಪ ಹಾಕಿ ಗೇರು ಬೀಜ ತುಪ್ಪದಲ್ಲಿ ಫ್ರೈ ಮಾಡಿ ತೆಗಿಲಿಕ್ಕೆ. ಓಕೆ, ತುಪ್ಪ ಅಂತ ಬಂದಾಗ ಕೇಸರಿಯವರ ಶುದ್ಧ ಹಸಿನ ತುಪ್ಪ ಸಾಕಾ? ಸಾಕು. ಈಗ ತುಪ್ಪ ಬಿಸಿಯಾಗಿದೆ. ಓಕೆ, ಈಗ ಗೇರು ಬೀಜವನ್ನು ಅದಕ್ಕೆ ಹಾಕಿ ಫ್ರೈ ಮಾಡಬೇಕಲ್ಲ. ಓಕೆ, ನೀವು ಮನೆಯಲ್ಲೆಲ್ಲ ಜಾಸ್ತಿ ತುಪ್ಪ ಯೂಸ್ ಮಾಡೋದಾ, ಆಯಿಲ್ ಕೂಡ ಯೂಸ್ ಮಾಡ್ತೀರಾ ಹೇಗೆ? ಕೇಸರಿಯವರ ತುಪ್ಪ ಅಂತ. ಕೇಸರಿಯವರ ತುಪ್ಪ ಯೂಸ್ ಮಾಡೋದು ಹಾಕ್ತಿದ್ದೇನೆ. ಓಕೆ, ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ. ಓಕೆ, ಗೋಡಂಬಿಯನ್ನು ವಾಪಸ್ಸು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಅದು ಕೊನೆಗೆ ಇದನ್ನು ಕೂಡ ಅಂದರೆ ಇದಕ್ಕೆ ಅದೇ ಚಿಕನ್ಗೆ ಮಿಕ್ಸ್ ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕಿಲ್ಲ, ಗ್ರೈಂಡ್ ಅಷ್ಟೇ ಮಾಡಲಿಕ್ಕಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತ ಅಂತಲ್ಲ. ಗ್ಯಾಸ್ ಆಫ್ ಮೇಲೆ ಇದೆ. ಫ್ಲೈಟ್ಲ? ಓಕೆ, ಈಗ ಇದು ಫ್ರೈ ಆಗಿದೆ, ತೆಗೆದಿದ್ದೇನೆ. ಓಕೆ, ಇದಾಗಿದೆ ಕರೆಕ್ಟಾಗಿ ನೋಡಿ. ನೀವು ಅದನ್ನು ಆ ಕಡೆ ಇಟ್ಕೊಂಡಿದ್ದೀರಲ್ಲ, ಈ ಕಡೆ ಇಟ್ಟರೆ ಖಾಲಿ ಆಗ್ತದೆ ಅಂತಿಲ್ಲ ಅಲ್ಲ. ಈಗ ಫಾಸ್ಟ್ ಇದೆ. ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಉಂಟು, ಅಂದರೆ ಸಣ್ಣ ಸಣ್ಣ ಕಟ್ ಮಾಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅಲ್ಲ. ಓಕೆ, ಸರಿ, ಹಾಕ್ತಿದ್ದೇನೆ. ಓಕೆ, ನಾವು ನೋಡಿ ಅದೇ ತುಪ್ಪವನ್ನು ಯೂಸ್ ಮಾಡ್ತಿದ್ದೇವೆ, ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಿಲ್ಲಲ್ಲ? ಇಲ್ಲ. ಓಕೆ, ಈಗ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕ್ತಿದ್ದೇನೆ. ಗ್ರೀನ್ ಚಿಲ್ಲಿ ಇಲ್ಲ, ಗ್ಯಾಸ್ ಮೇಲೆ ಉಂಟಲ್ಲ. ಓಕೆ, ಕರಿಬೇವು. ಓಕೆ, ಆಮೇಲೆ ಈರುಳ್ಳಿ ಒಂದು ತಗೊಂಡಿದ್ದೀನಿ. ಒಂದು ಈರುಳ್ಳಿ ಅಲ್ಲ, ಅದು ಕೂಡ ಚಿಕ್ಕದಾಗಿ ನೀವು ಕಟ್ ಮಾಡಿದ್ದೀರಾ? ಹೌದು. ಇಷ್ಟನ್ನು ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಫಾಸ್ಟ್ ಇದೆಲ್ಲ ಗ್ಯಾಸ್ ಸ್ಪೀಡ್ ಮತ್ತು ಸ್ಲೋ ಇಡಲಿಕ್ಕೆ ನಾನೆಲ್ಲ. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಿದೆ. ಹೌದು,
ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ತಿದ್ದೇನೆ. ಓಕೆ, ಅದನ್ನೊಂದು ಒಂದು ಚಿಕ್ಕ ಟೊಮೆಟೊ ಅಲ್ಲ? ಹೌದು. ಒಂದು ಸಣ್ಣದೊಂದು ಕ್ಯಾಪ್ಸಿಕಮ್ ತಗೊಂಡು. ಹಾಂ, ಓಕೆ. ಈ ಥರದಲ್ಲಿ ಚಿಕನ್ ಮಾಡುವಾಗ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಚೆನ್ನಾಗಿರುತ್ತಲ್ಲ, ಗೋಡಂಬಿ ಎಲ್ಲ ಹಾಕಿ. ತೆಂಗಿನಕಾಯಿ ಹಾಕಿ ಮಾಡಿದರೆ ಅಷ್ಟೇನು ಟೇಸ್ಟ್ ಬರಲ್ಲ ಕ್ಯಾಪ್ಸಿಕಮ್ ಎಲ್ಲ ಹಾಕೋದು. ಇದಂದರೆ ಡ್ರೈ ಥರ ಮಾಡ್ಬೋದು, ಇಲ್ಲಾಂದ್ರೆ ಸೆಮಿ ಗ್ರೇವಿ. ಹಾಂ, ಗ್ರೇವಿ ಥರ ಮಾಡ್ಬೋದಲ್ಲ. ಈ ಚಪಾತಿಗೆಲ್ಲ ಒಳ್ಳೇದಾಗುತ್ತೆ ಅಂತಲ್ಲ, ಆಗ ಕ್ಯಾಶ್ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗ್ತದೆ. ಜಾಸ್ತಿ ಆಗುತ್ತೆ. ಚಪಾತಿ, ರೋಟಿ ಈ ಥರದಕ್ಕೆಲ್ಲ ಒಳ್ಳೇದಲ್ಲ. ಆ್ಯಕ್ಚುಲಿ ಕ್ಯಾಶ್ಯೂ ಹಾಕಿದ ನಂತರ ಗ್ರೇವಿ ಥರನೇ ಇದ್ದರೆ ಚೆಂದ ಅಲ್ಲ, ಡ್ರೈ ಮಾಡೋದಕ್ಕಿಂತ. ಈಗ ಇದು ಫ್ರೈ ಹಾಕ್ಕೊಂಡು ಕಲಸ್ಕೊಂಡು ಚಿಕನ್ ಹಾಕ್ತಿದ್ದೇನೆ. ಚಿಕನ್ ಹಾಕ್ತಿದ್ರಲ್ಲ, ಈಗ ಹಾಕ್ತಿದ್ದೆ ಚಿಕನ್. ಓಕೆ. ಗ್ಯಾಸ್ ಹಾಕಿ. ಇದಕ್ಕೆ ನೀರೇನು ಆ್ಯಡ್ ಮಾಡಲಿಕ್ಕಿಲ್ಲ? ಬೇಡ, ನಾವು ಇದು ಆಗೋದಕ್ಕೆ ಮೊಸರು ಹಾಕಿದ್ದೇವೆಲ್ಲ. ಹಾಂ, ಅದೇ ಸಾಕಾಗುತ್ತೆ. ಅಷ್ಟು ಮತ್ತೆ ಕ್ಯಾಶ್ ಪೇಸ್ಟ್ ಹಾಕ್ತೇವಲ್ಲ. ಹಾಂ, ಹೌದು. ಮತ್ತು ಚಿಕನಲ್ಲಿ ಸ್ವಲ್ಪ ನೀರು ಬಿಡ್ತದಲ್ಲ? ಹೌದು. ಬಾಯ್ಲರ್ ಕೋಳಿ ತಗೊಂಡು. ಬಾಯ್ಲರ್ ಕೋಳಿ, ಹೌದು. ಆಗದು ಚಿಕನ್ಗೆ ಉಪ್ಪು ಹಾಕಿದ್ದೇನೆ. ಹೌದು. ಈಗ ಸ್ವಲ್ಪ ಹಾಕ್ತೇನೆ. ಓಕೆ, ಓಕೆ. ಅಂದರೆ ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದೇವಲ್ಲ. ಉಪ್ಪೆಲ್ಲ ನೋಡ್ಕೊಂಡು ಹಾಕಬರುತ್ತಲ್ಲ. ಹೌದು. ಇಲ್ಲಾಂದರೆ ಜಾಸ್ತಿ ಆದರೆ ಮತ್ತೆಲ್ಲ ವೇಸ್ಟ್ ಆಗ್ತದೆ, ಕಮ್ಮಿ ಆದರೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಇವಾಗಲೇ ಸ್ವಲ್ಪ ನೀರು ಬಿಡ್ತಾರೆ ಅಲ್ಲ. ಅದೇ ನೀವು ಚಿಕ್ಕ ಪೀಸ್ ಮಾಡಿದ ಕಾರಣ ಬೇಗ ಬೇಯ್ತದೆ ಅಂತಲ್ಲ. ಹೌದು. ಸ್ವಲ್ಪ ಮುಚ್ಚಳ. ಇದೊಂದು ಎಷ್ಟು, ಒಂದು 2 ನಿಮಿಷ ಬೇಯಬೇಕಲ್ಲ? 2 ನಿಮಿಷ ಬೇಯಲಿ, ಮತ್ತೆ ಕ್ಯಾಶ್ ಪೇಸ್ಟ್ ಹಾಕುವ. ಹಾಂ, ಹೌದು. ಇದೆಲ್ಲ ನೀವು ಮನೆಯಲ್ಲಿ ಟ್ರೈ ಮಾಡಿದ್ರಾ? ಯಾರಿಗೆ ಫಸ್ಟ್ ನೀವು ಈ ಥರ ಎಲ್ಲ ರೆಡಿ? ಮನೆಯವರಿಗೆಲ್ಲ. ನೀವು ಮನೇಲಿ ಅದೇ ನಾನ್ ವೆಜ್ ಜಾಸ್ತಿ ಅಂತಲ್ಲ? ವೆಜ್ ಕೂಡ ಜಾಸ್ತಿ. ಆದರೆ ನಾನ್ ವೆಜ್ ಇದ್ದಾಗ ನಾನ್ ವೆಜ್ ಫಸ್ಟ್ ಬರುತ್ತೆ ಅಲ್ಲ. ಏನು ಚಿಕನ್ ಬಿಟ್ಟು ಬೇರೆ ಎಲ್ಲ ಯಾವುದೆಲ್ಲ ಟ್ರೈ ಮಾಡ್ತೀರಾ? ಫಿಶ್, ಹಾಂ, ಆಮೇಲೆ ಜ್ಯೂಸ್. ನೀವು ಆ್ಯಕ್ಚುಲಿ ಜ್ಯೂಸ್ ಎಲ್ಲ ಮಾಡ್ತೀರಲ್ಲ, ಎಲ್ಲ ಸೊಪ್ಪುಗಳನ್ನೆಲ್ಲ ಹಾಕಿ. ಹಾಂ, ಗ್ರೀನ್ ಜ್ಯೂಸ್ ಎಲ್ಲ ಚೆನ್ನಾಗಿರುತ್ತೆ. ನೀವು ಅಡುಗೆ ಅಂತ ನಮ್ಮ ಸೌರುಚಿಗೆ ಅಡುಗೆ ಮನೆಗೆ ಬಂದ ನಂತರ ಈ ಥರ ಡಿಫ್ರೆಂಟ್ ಟ್ರೈ ಮಾಡ್ತಿರೋದಾ ಹೇಗೆ? ಮೊದಲೇ ಮಾಡ್ತಿದ್ದೀರಲ್ಲ, ಅದನ್ನು ಎಕ್ಸ್ಪೆರಿಮೆಂಟು ಇಲ್ಲಿ ಕೂಡ ಮಾಡ್ತೀರಾ. ಓಕೆ, ಬೇಯಲಿಲ್ಲ ಹಾಗಾದರೆ. ನೋಡ್ತೇನೆ ಆಗಿದೆ ಅಂತ. ಓಕೆ, ಎಸ್, ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆ ಅಂತಲ್ಲ? ಹೌದು. ಹೀಗೆ ತಿನ್ಬೋದು ಅಂತ ಕಾಣ್ತಾ ಉಂಟು. ಇದಕ್ಕೆ ಕ್ಯಾಶ್ ಪೇಸ್ಟ್ ಹಾಕುವ. ಗ್ಯಾಸ್ ಸ್ಮೆಲ್ ಉಂಟಲ್ಲ? ಹೌದು, ಹೌದು. ಇಲ್ಲಾಂದರೆ ಬೇಗ ಡ್ರೈ ಆಗ್ತದೆ ಅಂತಲ್ಲ ಅದು. ಅದೇ ನೀರು ಬೇಕಾ ಅದಕ್ಕೆ? ನೀರು ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಓಕೆ, ವೇಸ್ಟ್ ಮಾಡಲಿಕ್ಕಿಲ್ಲಲ್ಲ? ಇಲ್ಲ, ಈಗ ಸ್ವಲ್ಪ ಅದು ನೀರು ಹಾಕಿದ್ರು ಕೂಡ ಸ್ವಲ್ಪ ಗ್ರೇವಿ ಬರುತ್ತಲ್ಲ ಈಗ? ಹೌದು. ಸ್ವಲ್ಪ ಉಂಟಲ್ಲ. ಈ ಥರ ಚಿಕನ್ ಪದಾರ್ಥ ಮಾಡಿದರೆ ಏನು ಬೇಕು ಇಲ್ಲ, ಹಾಗೆ ತಿನ್ಬೋದು ಅಂತಲ್ಲ, ಪ್ಲೇಟಿಗೆ ಹಾಕಿ ಗಮ್ಮತ್ತು ತಿನ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು. ಇದೇನು ಜಾಸ್ತಿ ಖಾರ ಕೂಡ ಇರಲ್ಲ, ಲೈಟ್ ಆಗಿರುತ್ತೆ ಅಂತಲ್ಲ. ಕೊಡಿ. ಓಕೆ, ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ತೇನೆ ಪರಿಮಳಕ್ಕೆ. ಹೌದು. ಸ್ವಲ್ಪ ಸೋಯಾ ಸಾಸ್. ಸ್ವಲ್ಪ ಲೈಟ್ ಸೋಯಾ ಸಾಸ್ ಆ್ಯಡ್ ಮಾಡ್ತೀರಲ್ಲ, ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರ್ಬೋದು ಅಂತಲ್ಲ. ಇದು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ತಿದ್ದೇನೆ. ಸ್ವಲ್ಪ ಸೋಯಾ ಸಾಸ್ ಮತ್ತು ಆಮೇಲೆ ರೆಡ್ ಚಿಲ್ಲಿ ಸಾಸ್ ಅಲ್ಲ. ಹಾಂ, ರೆಡ್ ಚಿಲ್ಲಿ. ನಾನು ಟೊಮೆಟೊ ಸಾಸ್ ಅಂತ ಅಂದ್ಕೊಂಡೆ. ಅದು ಬೇಕಾದ್ರೆ ಹಾಕ್ಬೋದು ಸ್ವಲ್ಪ, ನಾನು ಹಾಕಲಿಲ್ಲ. ಟೊಮೆಟೊ ಹಾಕಿದ್ದೇನಲ್ಲ. ಟೊಮೆಟೊ ಹಾಕಿದೆ. ಮತ್ತು ಈ ಥರದ ಚಿಕನ್ ಬಗ್ಗೆ ಟೊಮೆಟೊ ಸಾಸ್ ಹಾಕಿದ್ರು ಕೂಡ ಮ್ಯಾಚ್ ಕೂಡ ಆಗಬೇಕಿಲ್ಲ. ಇದಂತೂ ಗಮ್ಮತ್ತಾಗಿ ಕಾಣ್ತುಂಟು. ಆಲ್ಮೋಸ್ಟ್ ರೆಡಿ ಅಂತ ಕಾಣ್ತುಂಟಲ್ಲ. ಇದು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು. ಓಕೆ, ಆಮೇಲೆ ಕೊನೆಯದಾಗಿ ಕ್ಯಾಶ್ ಹಾಕಿಕೊಂಟಲ್ಲ. ಈಗ ಫ್ರೈ ಮಾಡಿದ ಗೇರು ಬೀಜ ಹಾಕಿದ್ದೇನೆ. ಸಾಕಾಗುತ್ತಾ ಅದು? ಮತ್ತೆ ಹಾಂ, ಓಕೆ. ಹಾಂ, ಈಗ ಅಂತ ಮಾತ್ರ ಗಮ್ಮತ್ತು ಕಾಣ್ತುಂಟು ಮಾತ್ರ. ಹೌದು, ಆಗಿದೆ. ಆಗಿದೆ. ಆಫ್ ಮಾಡೋದಾ? ಓಕೆ, ಇನ್ನೂ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು.
ಈಗ ಇದಾಗಿದೆ. ಓಕೆ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಇದೆ ಅಲ್ಲ? ಹೌದು. ಈಗ ಆಗಿದೆ, ಸರ್ವ್ ಮಾಡಲಿಕ್ಕೆ ಬಾಕಿ ಇದೆ. ಪ್ಲೇಟ್ ಅಂತೂ ಆಗಲೇ ರೆಡಿ ಮಾಡಿಟ್ಟಿದ್ದೆ ನೋಡಿ. ಅದರ ಮೇಲ್ಗಡೆ ನೀವೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಕ್ಯಾಶ್ ಹಾಕ್ತೀನಿ. ಓಕೆ, ಕ್ಯಾಶ್ ಚಿಕನ್ ರೆಡಿ ಆಗಿದೆಲ್ಲ ನೋಡಿ. ನೀವು ಕ್ಯಾಶ್ ಚಿಕನ್ ಅಂತ ಗೊತ್ತಾಗಲಿ ಅಂತೇಳಿ ಮೇಲ್ಗಡೆ ಫುಲ್ ಹಾಕಿದ್ದೀರಲ್ಲ. ಫಸ್ಟಿಗೆ ಇದನ್ನು ಹೇಗೆ ತಿಂದು ಆಮೇಲೆ ಎಲ್ಲ ತಿನ್ನಬೇಕಾ? ಓಕೆ, ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಮೇಲ್ಗಡೆ ಹೀಗೆ ಬಿದ್ದಾಗ ತಿನ್ನಲಿಕ್ಕಂತೂ ಗಮನಿಸ ಕಾಣ್ತದೆ. ನಾರ್ಮಲಾಗಿ ಈ ಥರದ ಚಿಕನ್ನೇ ನಾನ್ ವೆಜ್ ಪ್ರಿಯರಿಗೆ ಇಷ್ಟ. ಈ ಥರದ್ದು ಸ್ಪೆಷಲಾಗಿ ಮಾಡಿಬಿಟ್ರೆ ಇನ್ನೂ ಇಷ್ಟ ಅಲ್ಲ? ಪನ್ನೀರಲ್ಲಿ ಕೂಡ ಮಾಡ್ಬೋದು. ಓಕೆ, ಇದನ್ನು ಟೇಸ್ಟ್ ನೋಡೋಲ್ಲ ಈಗ. ಓಕೆ, ಮಮತಾ ಮ್ಯಾಮ್ ಸಾಕಾಗಿರುವಂತಹ ಕ್ಯಾಶು ಚಿಕನ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಕ್ಯಾಶ್ಯೂ ಚಿಕನ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಕೋಳಿ ಮಾಂಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚದಷ್ಟು ಚಿಕನ್ ಮಸಾಲಾ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ನೆನೆಸಿದ ಗೋಡಂಬಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ನಂತರ 1-2 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಅದೇ ತುಪ್ಪದಲ್ಲಿ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಸ್ವಲ್ಪ ಬಾಡಿದ ನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ಗೋಡಂಬಿ ಪೇಸ್ಟ್, ಕಸೂರಿ ಮೇಥಿ, ಟೊಮ್ಯಾಟೊ ಕೆಚಪ್ ಹಾಕಿ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಟ ಗೋಡಂಬಿ ಹಾಕಿ ಬೆರೆಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಕ್ಯಾಶ್ಯೂ ಚಿಕನ್ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.